ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಲಕ್ಷ್ಮೀ ವಿಷ್ಣುಮೂರ್ತಿ ಇದೆ ಪಾರ್ಥ ಸಾರಥಿ ಗುರುಡು ಅಭಯ ಕೀರುತಿ. ಹರಿನಾಮ ಸ್ಮರಣೇಡು ನರ ಜನ್ಮ ಪರಮ ಪಾವನಾಡು. ಹರಿನಾಮ ಸ್ಮರಣೇಡು ನರ ಜನ್ಮ ಪರಮ ಪಾವನಾಡು. ಬಂಟ್ವಾಳ ತಾಲೂಕು ಕಳ್ಳಿಗೆ ಗ್ರಾಮದ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನ ಪುರಾತನ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು. 4 ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಇದಾಗಿದೆ. ತುಂಬೆ, ಕಳ್ಳಿಗೆ, ಮೂಡು, ನಡು ಗ್ರಾಮಕ್ಕೆ ಸಂಬಂಧಪಟ್ಟ ಸೀಮೆಯ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆ ನಡೆಸಿದಾಗ ದೇವಸ್ಥಾನಕ್ಕೆ 600 ವರ್ಷಗಳ ಇತಿಹಾಸವಿದೆ ಎಂದು ಅಂದಾಜಿಸಲಾಗಿದೆ. ಸ್ವಾಮಿ ರಘುರಾಮ ಪೂರ ಕಡಿಟು ಇರನ ಮೂಡುಂಡು ಚಾಯ್ ಪ್ರಹ್ಲಾದ ತೋಜಯರ್ ಇರನ ಮಾಯೆ ಉಗ್ರ ನರಸಿಂಹ ದಾನ ಧರ್ಮ ಮಲ್ತಿಂಡಲ ಅಹಂಕಾರಡು ಮೇರೆ ಚಕ್ರವರ್ತಿ ಬಲಿಗೆ ಇರು ಮೋಕ್ಷ ಕೊರೆಯರ್ ವಾಮನ ರೂಪ ಪಡೆಯರೆ. ಕಲಪಾಡಿ ದೈವದ ಅಭಯ ಪ್ರಕಾರದ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದಲ್ಲಿ ಜನವರಿ 14ರಿಂದ 5 ದಿನಗಳವರೆಗೆ ವಾರ್ಷಿಕ ಜಾತ್ರೆ ನಡೆಯುತ್ತದೆ. ವಾರ್ಷಿಕ ಜಾತ್ರೆಯಲ್ಲಿ ಶ್ರೀದೇವರು ನೇತ್ರಾವತಿ ನದಿ ಕಿನಾರೆಯಲ್ಲಿ ಜಳಕಕ್ಕೆ ಹೋಗುತ್ತಾರೆ. ಶ್ರೀ ಕ್ಷೇತ್ರದ ತಂತ್ರಿಗಳಾದ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ನಡೆಯುತ್ತವೆ. ಕನಪಾಡಿ ದೈವ ಈ ಕ್ಷೇತ್ರಕ್ಕೆ ಭೇಟಿ ನೀಡೋದು ವಿಶೇಷ. ಸೃಷ್ಟಿ ಮಲ್ತರ್ ಸ್ವಾಮಿ ಕೊಡರಿ ರಾಮ ಕಡಲ ಪುಡಟು ತಪಸ್ಸುಗಾದು ಕುಡರಿ ಬೀಜಾದು ಸಾಗರನು ದೂರ ಮಲ್ತು ತುಳುವ ನಾಡು ಸೃಷ್ಟಿ ಮಲ್ತರ್ ಸ್ವಾಮಿ ಕುಡರಿ ರಾಮ. ಮತ್ಸ್ಯವತಾರ ವರಹವತಾರ ಕೂರ್ಮಾವತಾರೋಡು ಇರೆನು ಸುಗಿಪು ಮಲ್ತಿ ನಕ್ಲಿಗೆ ಇಂಪುನ ಕೋಡ್ದು ಸ್ವಾಮಿ ಅಭಯನು ಕೊರೆಯಾರು. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷರಾದ ದಿವಾಕರ ಪಂಬದ ಬಿಟ್ಟು ಮುಂದಿನ ಯೋಜನೆಗಳ ಬಗ್ಗೆ ಈ ರೀತಿ ಹೇಳ್ತಾರೆ. ದೇವಸ್ಥಾನದ ಇತಿಹಾಸ ಅಂದರೆ ಸಾಧಾರಣ ಒಂದು ಶಾಸ್ತ್ರೀಯ ಶಾಸ್ತ್ರದ ವಚನದಲ್ಲಿ ಪವಿತ್ರ ತಾಣದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ಕೇಳಿದವರಿಗೆ ಇದನ್ನ ನೋಡಿದವರಿಗೆ ಹಾಗೂ ಅದರ ನಂತರ 96ರಲ್ಲಿ ಜೀರ್ಣೋದ್ಧಾರ ಆಯಿತು. ಜೀರ್ಣೋದ್ಧಾರ ಆಗುವಾಗ ಅದಕ್ಕಿಂತ ಮೊದಲೇ ದೇವಸ್ಥಾನದಲ್ಲಿ ಸಹಸ್ರ, ಮಹಾಗಣಪತಿ, ಪ್ರಧಾನವಾಗಿ ಲಕ್ಷ್ಮೀ ವಿಷ್ಣುಮೂರ್ತಿ, ನಾಗಸನ್ನಿಧಿ ಮತ್ತು ರಕ್ತೇಶ್ವರಿ ಇಷ್ಟು ದೇವರುಗಳಿಂದ ಪೂಜಿಸಲ್ಪಡುತ್ತದೆ ಈ ದೇವಸ್ಥಾನ. ಇದು 4 ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ, ಸೀಮೆ ದೇವಸ್ಥಾನ. 4 ಗ್ರಾಮ ಅಂದರೆ ಸಾಧಾರಣ ತುಂಬೆ, ಕಳ್ಳಿಗೆ, ಮೂಡ ಎಲ್ಲ ಕುಟುಂಬಿಕರು ಕೂಡ ಕ್ಷೇಮ ಲಾಭವನ್ನು ಕೇಳಿದವರು ನೋಡಿಕೊಂಡು ಮುಂದೆ ಅನುಕೂಲ ಆದಾಗ ಮುಂದೆ ಅನುಕೂಲ ಏನೇನೋ ಕ್ಷೇತ್ರಗಳಲ್ಲಿ ಸುತ್ತಿ ನಮ್ಮ ಹಿರಿಯರು ಹೇಳಿದಾಗ ಅಂದರೆ ಭ್ರಷ್ಟಾಚಿಂತನ ಪ್ರಕಾರ ಪ್ರಾರಂಭಕ್ಕೆ ಕನಪಾಡಿ ದೈವ ಪ್ರಧಾನ ಇಲ್ಲಿ. ಅದರ ನಂತರ ತನಗೆ ದೇವರು ಬೇಕು ಅಂತೇಳಿ ಆ ದೈವದ ಅನುಗ್ರಹದ ಪ್ರಕಾರ
ದೇವಸ್ಥಾನ ಆಯಿತು ಅಂತೇಳಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬರ್ತದೆ. ಅದು ಕೂಡ ಆಗೋದಕ್ಕೆ ಅದಕ್ಕೆ ಬೇಕಾಗಿ ಪುತ್ರ ಸಂತಾನ ಪ್ರಾಪ್ತಿಗಾಗಿ ದೇವಸ್ಥಾನ ಆಗಿದೆ ಅಂತೇಳಿ ಪ್ರತೀತಿ. ಅದಕ್ಕೆ ಪೂರಕವಾಗಿ ಮಾತಾಡೋದಾದರೆ ದೇವಸ್ಥಾನದ ಜಾತ್ರೆ, ಕಣಪಾಡಿ ಜಾತ್ರೆ ಸಾಧಾರಣ ಒಂದು ಮಾರ್ಚ್ ತಿಂಗಳಲ್ಲಿ 14 ತಾರೀಕು ಪ್ರಾರಂಭ ಆಗ್ತದೆ. ಆಗ ಬೀಡು ಅದು ದೇವಸ್ಥಾನದ ಮೂಲ ಜಾಗ, ಪೆರಿಯೋಡಿ ಬೀಡು. ಅಲ್ಲಿಂದ ಭಂಡಾರ ಹೋಗುವಾಗ ದೇವಸ್ಥಾನಕ್ಕೆ ಬಂದು ರಂಗಪೂಜೆ ಸ್ವೀಕರಿಸಿ ಹೋಗುವಂಥ ವಾಡಿಕೆ ಉಂಟು. ಮೊದಲು ನಿಜವಾಗಿ ಇದು ಪೆರೋಡಿ ವಿಷ್ಣುಮೂರ್ತಿ ದೇವಸ್ಥಾನ ಅಂತ ಇತ್ತು. ಅದರ ನಂತರ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿರುವಾಗ ಜೀರ್ಣೋದ್ಧಾರ ಆಗುವುದಿಲ್ಲ ಅಂತೇಳಿ ಲಕ್ಷ್ಮಿ ಬೇಕಂತೇಳಿ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನ ಅಂತೇಳಿ ಪುನರ್ ಹೆಸರು ಬಂತು, ಬೇರೆ ಹೆಸರು ಇಟ್ಟು. ಆದ್ದರಿಂದ ಪೆರೋಡಿ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನ, ಪೆರೋಡಿ ವಿಷ್ಣುಮೂರ್ತಿ ದೇವಸ್ಥಾನ, ಯಾನೇ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನ. ವಿಷ್ಣುಮೂರ್ತಿಯೇ ಪ್ರಧಾನ ಅಂದರೆ ಯಾವ ವಿಷಯದಲ್ಲೂ ಇದರಲ್ಲಿ ನಮಗೆ ವಾರ್ಷಿಕ ಜಾತ್ರೆಯ ಟೈಮಲ್ಲಿ ಜಳಕಕ್ಕೆ ಇಲ್ಲಿ ನೇತ್ರಾವತಿ ಕಿನಾರಿಗೆ ಹೋಗ್ತೇವೆ. ಇನ್ನು 96 ನಂತರ ಜೀರ್ಣೋದ್ಧಾರ ಆದ ನಂತರ ತುಂಬ ಕಮಿಟಿ, ನಮ್ಮ ಹಿರಿಯರಾದ ಜನಾರ್ದನ್ ಸಾಲೆನ್ ಮುಂಡಾಜಿ ಇವರು ಪ್ರಧಾನವಾಗಿದ್ದರು ಆ ಕಾಲದಲ್ಲಿ. ಅದರ ನಂತರ ಹೊಸ ಕಮಿಟಿ ಆಗಿದೆ. ಗಣೇಶ್ ಕರ್ಕೇರ, ಚಂದ್ರಾಸ ಮತ್ತು ಶಿವಪ್ರಸಾದ್ ಮೊಣಕಾಪು, ಒಟ್ಟು 9 ಜನರ ಕಮಿಟಿ ಉಂಟು. ನಮ್ಮ ದೇವಸ್ಥಾನದಲ್ಲಿ ಕಳೆದ ವರ್ಷ ಒಂದು ಬ್ರಹ್ಮಕಲಶ, ಇದು ಅಷ್ಟಬಂಧ ಕಳಶ ಆಯಿತು. ಆ ಕಾಲದಲ್ಲಿ ತುಂಬ ಕೆಲಸ ಆಗಿದೆ, ಆದರೂ ಹಲವಾರು ಕೆಲಸ ಬಾಕಿ ಉಂಟು. ಬಾಕಿ ಅಂದರೆ ಒಂದು ಅನ್ನಛತ್ರದ ವ್ಯವಸ್ಥೆ ಇಲ್ಲ. ಅನ್ನಛತ್ರದ ವ್ಯವಸ್ಥೆ ಆಗಬೇಕಂತೇಳಿ ನಾವು ಸಂಕಲ್ಪ ಅಂತಾರಲ್ಲ, ಆಲೋಚನೆ, ಆ ಯೋಜನೆ ದೇವರು ಕೈಗೂಡಿಸಿ ಬಂದರೆ ಅದನ್ನು ಮಾಡಬೇಕು. ಹಾಗೆ ಒಂದು ಗೋಶಾಲೆ ಉಂಟು. ಗೋಶಾಲೆಯಲ್ಲಿ ಈಗ ನಿಜವಾಗಿ ಒಂದು ಗೋಶಾಲೆ ಇರಬೇಕಾದ್ರೆ ಅವರಿಗೆ ಏನಾದರೂ ಉಂಬಳಿ ಅಂತ ಇರಬೇಕು. ಉಂಬಳಿ ಇದ್ದರೆ ಅದನ್ನು ಮೇಂಟೈನ್ ಮಾಡಿಕೊಂಡು ಬರಲಿಕ್ಕಾಗ್ತದೆ. ನಮಗೆ ಉಂಬಳಿ ಅಂತ ಏನಿಲ್ಲ. ಆದ್ದರಿಂದ ದೇವಸ್ಥಾನದ ವತಿಯಿಂದ ನಾವು ಗೋ ಸಾಕ್ತಾಯಿದ್ದೇವೆ. ಅದಕ್ಕೆ ಖರ್ಚುಂಟು. ಅದನ್ನು ಭಕ್ತಾದಿಗಳು ಯಾರಾದರೂ ತಿಂಗಳಿಗೆ 3,000 ತನಕ ಕೊಟ್ಟರೆ ನಮಗೆ ದೇವಸ್ಥಾನಕ್ಕೆ ಪ್ರಯೋಜನ ಆಗ್ತದೆ ಅಂತೇಳಿ ಭಕ್ತರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು. ಕಳೆದ 96ರಲ್ಲಿ ಇದು ಅಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನ 96ರಲ್ಲಿ ಜೀರ್ಣೋದ್ಧಾರ ಆಯಿತು. ಆ ಕಾಲಘಟ್ಟದಲ್ಲಿ ತುಂಬ ಮಹನೀಯರುಗಳು, ಇವರು ಸದ್ಯ ಇವರು ಇಲ್ಲಿ ಇಲ್ಲ, ಅವರು ಆಗಿದ್ದಾರೆ. ಆದರೂ ಅವರ ಸಹಕಾರದಿಂದ ಕನಪಾಡಿ ಸುಬ್ಬರಾವ್, ಮಯೂರ ಸುಬ್ಬರಾವ್, ವಿಠ್ಠಲ ರೈ ಇವರೆಲ್ಲ ಈ ದೇವಸ್ಥಾನಕ್ಕೆ ಬೇಕಾಗಿ ಭಾಳ ಜೀರ್ಣೋದ್ಧಾರ ಬೇಕು ಪ್ರಯತ್ನ ಪಟ್ಟವರು. ಕಳೆದ ಸಾಲಿನಲ್ಲಿ ಹೊಸತೊಂದು ಕಮಿಟಿ ಇತ್ತು. ಆ ಕಮಿಟಿಯಿಂದಾಗಿ ತುಂಬ ಕೆಲಸ ಆಗಿದೆ, ಅಗತ್ಯದ ಕೆಲಸ. ಮತ್ತು ಅಷ್ಟಬಂಧ ಬ್ರಹ್ಮಕಲಶ ಅದೇ ಕಾಲದಲ್ಲಿ ಆದ್ದು. ಅದರ ನಂತರ ಹೊಸ ಕಮಿಟಿ ಆಯಿತು. ವಂಶಿ ಕಮಿಟಿಯ ಮೇಲೆ ದೊಡ್ಡ ಸವಾಲು ಅಂದರೆ ಒಂದು ಎಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಂದು ಅನ್ನಛತ್ರ ಇಲ್ಲ ಅಂತೇಳಿ ನಮಗೆ ಭಾಳ ಒಂದು ಬೇಸರ ಉಂಟು. ಜನರಿಗೂ ಎಲ್ಲ ಅದು ಬೇಕು ಅಂತೇಳಿ ಉಂಟು. ಆದ್ದರಿಂದ ಅದರ ಪ್ರಯತ್ನ ಮಾಡಬೇಕಾದ್ರೆ ಭಕ್ತಾದಿಗಳು, ದಾನಿಗಳು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಸಂಗೀತದ ರೂವಾರಿಗಳಾಗಿ ಬ್ರಾಹ್ಮಣ ಕುಟುಂಬದ 9 ವರ್ಷ ಆಯಿತು, 96ರಲ್ಲಿ. ಅದರ ನಂತರ ದೇವಸ್ಥಾನದ ಬೇರೆ ಬೇರೆ ಕಾಮಗಾರಿಗಳು ಬೇರೆ ಬೇರೆ ಕಮಿಟಿ ಮುಖಾಂತರ ಆಗಿದೆ. ಮತ್ತು ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ಎಲ್ಲ ದೇವಸ್ಥಾನದಲ್ಲಿ ಜಾತ್ರೆಯ ಕೊನೆಯ ದಿವಸ ನೇಮ ಅಂತ ಇರ್ತದೆ. ಭೂತ ಅಂತೇಳಿ ದೈವಕ್ಕೆ ನೇಮ ಅಂತ ಇರ್ತದೆ. ಆದರೆ ಇಲ್ಲಿದ್ದು ವಿಶೇಷ ಅಂದರೆ ಇಲ್ಲಿ ನೇಮ ಇಲ್ಲ, ಜಾತ್ರೆ ಮಾತ್ರ. ಅದೊಂದು ದೇವಸ್ಥಾನದೊಂದು ವಿಶೇಷತೆ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಚಂದ್ರಹಾಸ ಕರ್ಕೇರ ದೇವಂದಬೆಟ್ಟು ಪ್ರಧಾನ ಕಾರ್ಯದರ್ಶಿಯಾಗಿ, ಮೊಕ್ತೇಸರರಾಗಿ ಶಿವಪ್ರಸಾದ್ ಆಳ್ವ ಮೊಡಂಕಾಪು ಗುತ್ತು, ಗಣೇಶ್ ಜೆ ಕರ್ಕೆ ಮುಂಡಾಜೆ, ದೇವದಾಸ್ ಪರ್ಲಕ್ಕೆ ತುಂಬೆ, ರಮೇಶ್ ಕೊಡಂಗೆ, ನಿರ್ಮಲ ಲೋಲಾಕ್ಷ ಮೊಡಂಕಾಪು ಗುತ್ತು, ಶ್ರೀಮತಿ ರೋಹಿಣಿ ಚಂದ್ರಿಗೆ ಹಾಗೂ ಊರ 10 ಸಮಸ್ತರು ಇದ್ದಾರೆ.
ವರ್ಷಂ ಪ್ರತಿ ಉಚ್ಚಯ ಪೊಟ್ಟು ಗರುಡೆ ಕೊಡಿ ಮರಳು ಏರೊಂದು ಊರೊರ್ಮೆ ಸೇರೊಂದು ಜಾತ್ರೆ ಮಲ್ತೇರು ಒಟ್ಟಾದು ತೇರು ಒಯ್ತೇರು ಪ್ರಕೃತಿ ನಿಸರ್ಗದ ಮಡಿಲಿನಲ್ಲಿರುವ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅಶ್ವತ್ಥ ವೃಕ್ಷವನ್ನ ಕಾಣಬಹುದು. ಪಕ್ಕದಲ್ಲಿಯೇ ರಕ್ತೇಶ್ವರಿ, ಎದುರಿನಲ್ಲಿ ನಾಗ ಸಾನ್ನಿಧ್ಯವನ್ನ ಕಾಣಬಹುದಾಗಿದೆ. ಪೂಜೆ ಸಂದಾಯ್ತ ಹಿರಗು ಸಂದಾಯ್ತ ಪಲ್ಲಕ್ಕಿ ಸೇವೆ ಅಷ್ಟವದಾನ ಸೋಲಮಾರ ಎರೆಗಾದ ಸರ್ವಲಕಾರ ಸೇವೆ ಇರಿಗು ಸಂದಾಯ್ತ ಸ್ವಾಮಿ ಸಂದಾಯ್ತ. ಶ್ರೀ ಕ್ಷೇತ್ರದ ಹೊರ ಸುತ್ತಿನಲ್ಲಿ ಶಾಸ್ತಾರ ಗುಡಿ ನೋಡಬಹುದು. ಶಾಸ್ತಾರ ದೇವರಿಗೆ ಡಿಸೆಂಬರ್ ತಿಂಗಳಲ್ಲಿ ಸಂಕ್ರಮಣದಂದು 4 ದಿನ ವಿವಿಧ ಪೂಜೆ ಹಾಗೂ 4 ದಿನ ಮಂಡಲ ಪೂಜೆ ಮಕರ ಮಾಸದಲ್ಲಿ ನಡೆಯುತ್ತದೆ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣು ಸಿರಿಯು ಬೇಕು ಎನ್ನಲಾರೆ ಸುಖವ ನಾನು ಬೇಡಲಾರೆ, ಪದವಿ ಆಸೆ ಇಲ್ಲ ನನ್ನ ಸ್ವಾಮಿ. ಸಿರಿಯು ಬೇಕು ಎನ್ನಲಾರೆ ಸುಖವ ನಾನು ಬೇಡಲಾರೆ, ಪದವಿ ಆಸೆ ಇಲ್ಲ ನನ್ನ ಸ್ವಾಮಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳಿ. ದೇವಸ್ಥಾನದ ವತಿಯಿಂದ ನಡೆಸಲ್ಪಡುವ ಸುರಭಿ ಗೋಶಾಲೆಯನ್ನ ಕಾಣಬಹುದು. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗರ್ಭಗುಡಿಯ ಹಿಂಭಾಗದಲ್ಲಿ ವೇದಶಾಸ್ತ್ರ, ಭಾಗವತ, ಕೃಷ್ಣನ ಉಪನಿಷತ್ತುಗಳನ್ನ ಕಾಣಬಹುದು. ಅಚ್ಯುತಾಯ ಅನಂತಾಯ ಗೋವಿಂದಾಯ ಮಾಧವ ಅಚ್ಯುತಾಯ ಅನಂತಾಯ ಗೋವಿಂದಾಯ ಮಾಧವ. ಸಹಸ್ರ ಭಕ್ತರು ಸಹಸ್ರನಾಮ ಸ್ತುತಿನಿ ಮಲ್ತೇರಿ, ಭಜನೆ ಸೇವೆ ಮಲ್ತೇರಿ. ಹರಿನಾಮ ಸ್ಮರಣೆ ನರ ಜನ್ಮ ಪರಮ ಪಾವನಾಡಿ. ಮೆಂತಿ ಕಾರ್ಯ ಕೈಗೂಡಾದ ಇಷ್ಟಾರ್ಥವನು ಕರುಣಿಸಾದ ಮಾಗಣೇನ ಕಾಪು ದೇವ ಎನ್ನ ಸ್ವಾಮಿ. ನಿಂತಿ ಕಾರ್ಯ ಕೈಗೂಡಾದ ಇಷ್ಟಾರ್ಥನು ಕರುಣಿಸಾದ ಮಾಗಣೇನ ಕಾಪು ದೇವ ಎನ್ನ ಸ್ವಾಮಿ. ವಿಷ್ಣುಮೂರ್ತಿ ಲಕ್ಷ್ಮೀ ವಿಷ್ಣುಮೂರ್ತಿ, ವಿಷ್ಣುಮೂರ್ತಿ ಲಕ್ಷ್ಮೀ ವಿಷ್ಣುಮೂರ್ತಿ. ಹಿರೇ ಪಾರ್ಥ ಸಾರಥಿ ಕೊರಡು ಅವಯ ಕೀರುತಿ. ಹರಿನಾಮ ಸ್ಮರಣೆ ನರ ಜನ್ಮ ಪರಮ ಪಾವನಾಡಿ. ಹರಿನಾಮ ಸ್ಮರಣೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಕೆ ಶಿವರಾಮ ಶಿವರಾಯ ಪೂಜಾ ವಿಧಿವಿಧಾನಗಳ ಬಗ್ಗೆ ಹೇಳೋದು ಹೀಗೆ. ಮೇಘಶ್ಯಾಮಂ ವೇದಕೋಶೇವಾಸಂ ದುರಿವತ್ಸಾಂಗಂ ಕೌಸ್ತುಭೋದ್ಭವಾಸಾಂಗಂ ಪುಣ್ಯೋಪೇತಂ ಪುಂಡರೀಕಾತಾಕ್ಷಂ ವಿಷ್ಣುಮಂದೇ ಸರ್ವಯೋಗಿಗಾರ ಮಹಾವಿಷ್ಣುವೇನೋ ಪ್ರಾರ್ಥನಾಂ ಸಮರ್ಪಯಾಮಿ. ಮೊದಲು ಯಾಕೆಂತೇಳಿ ಬಹಳ ಜೀರ್ಣಾವಸ್ಥೆಯಲ್ಲಿದ್ದಂತಹ ದೇವಸ್ಥಾನ, ಏನೋ ಊರಿನ ಭಕ್ತಾದಿಗಳು ಎಲ್ಲ ಸೇರಿ 96ರಲ್ಲಿ ಬ್ರಹ್ಮಕಲಶ ಮಾಡಿ ಅದಕ್ಕೆ ಆಗುವಂಥದ್ದೆಲ್ಲ ಕಟ್ಟುಗಟ್ಟಲೆ. ಆವಾಗ ಕಟ್ಟುಗಟ್ಟಲೆ ಯಾಕೆಂತೇಳಿದರೆ ಪರಿಸ್ಥಿತಿ ಅಷ್ಟು ಒಳ್ಳೆಯದಿರಲಿಲ್ಲ. ಮಾಡಿಕೊಂಡು ಬಂದು ಆರಾಧನೆ ಮಾಡ್ತಾ ಬಂದು ಬರುತ್ತಾ ದೇವರಿಗೆ ಏನು ಬೇಕು, ಧ್ವಜಮರ, ಧ್ವಜಸ್ತಂಭ, ರಥ, ಪಲ್ಲಕ್ಕಿ ಏನು ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಒಂದು ಜಾತ್ರೆ ಆಗಬೇಕಾದ್ರೆ ಏನೆಲ್ಲ ಬೇಕು ಅದೆಲ್ಲ ಉಂಟು. ಅದನ್ನು ಮಾಡಿಸಿಕೊಂಡಿದ್ದಾರೆ ದೇವರು. ಕ್ಷೇತ್ರಗಳನ್ನೆಲ್ಲ ಸುತ್ತಿ
ಅಥವಾ ಇನ್ನಿತರ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಇನ್ನಿತರ ಮನೋರಂಜನೆಗೆ ಸಮಯದ ಒಂದು ದಿವಸ ಮಧ್ಯದಲ್ಲಿ ಯಾವತ್ತಾದರೂ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಎಲ್ಲರ ಸ್ವೀಕರಿಸಿ ನಮ್ಮೆಲ್ಲರ ಜೀವನದ ದೈವದ ಸಾನ್ನಿಧ್ಯ ಇರ್ತದೆ. ಇಲ್ಲಿ ಅದೊಂದು ವಿಶೇಷ. ಯಾಕೆಂತೇಳಿ ಇಲ್ಲಿ ಪ್ರಧಾನವಾಗಿ ದೇವರೇ. ಯಾಕೆಂತೇಳಿ ಇಲ್ಲಿಗೆ ಸಂಬಂಧಪಟ್ಟಂತಹ ದೈವ ಇದರ ಪಕ್ಕದಲ್ಲುಂಟು. ಪ್ರತಿ ವರ್ಷ ಮೀನ ಸಂಕ್ರಮಣ ದಿವಸ ವರ್ಷಕ್ಕೆ ಒಂದು ಸಲ ಮಾತ್ರ ಇಲ್ಲಿ ಪ್ರವೇಶ ಆಗೋದು ಅಷ್ಟೇ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಏನಂತೇಳಿದರೆ ಸಂತತಿ ಬಗ್ಗೆ ಮತ್ತು ವಿವಾಹದ ಬಗ್ಗೆ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡ್ರೆ ನಡೆಸಿಕೊಡ್ತಾನೆ ಖಂಡಿತ. ಶ್ರದ್ಧೆಯಿಂದ ಬಂದು ಅವನಿಗೆ ಎಲ್ಲ ನೀನಂತೇಳಿ ನಾನು ಈಗ ಹೇಳಿದ ಹಾಗೆ ಕಾರಣಂ ಕರ್ತ ವಿಕರ್ತಾಗ ಹಣೋಗುವ ಅಂತೇಳಿ ಎಲ್ಲ ಭಕ್ತಾದಿಗಳು ಬರ್ತಾ ಇರ್ತಾರೆ. ಎಲ್ಲ ಹೆಚ್ಚಿನ 100ರಲ್ಲಿ 80 ಮಾಳು ಇಲ್ಲಿ ಬಂದವದ್ದು ಮನಸ್ಸಿನ ಇಷ್ಟಾರ್ಥಗಳನ್ನು ಮಹಾವಿಷ್ಣು ನಡೆಸಿಕೊಂಡು ಬಂದಿದ್ದಾನೆ. ಹಾಗೆ 4 ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವರು. ಆದ್ದರಿಂದ ಎಲ್ಲ ಗ್ರಾಮಸ್ಥರಿಗೂ ದೇವರು ಅನುಗ್ರಹ ಇದೆ. ಅನುಗ್ರಹ ಕೊಟ್ಟು ಮುಂದಕ್ಕೆ ನಡೆಸ್ಕೊಂಡು ಬರ್ತಾನೆ ಅಂತೇಳಿ ಸ್ವಸ್ತಿಸಿ ಅನುಗ್ರಹವನ್ನು ನಡೆಸ್ಕೊಂಡು ಬರ್ತಾನೆ. ಶ್ರೀ ಗಣಪತಿ ಗುಡಿಯನ್ನ ನಾವಿಲ್ಲಿ ಕಾಣಬಹುದು. ಗಣಪತಿ ದೇವರಿಗೆ ಚೌತಿ ಎಂದು 108 ಕಾಯಿ ಗಣಹೋಮ ನಡೆಯುತ್ತೆ. ಸಂಕ್ರಮಣದಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಅನ್ನಪ್ರಸಾದ ಶ್ರೀ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿದೆ. ನಿನ್ನ ನಾಮವ ನಿತ್ಯ ನುಡಿದರೆ ಮರೆಯುವುದು ಎಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ, ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಮಲ್ಲೇಶ್ವರದ ಗುಡ್ಡದೆ ನೆಲೆಸಿಹ ಮಹಿಮಾನ್ವಿತನೇ ವಿದ್ಯಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ಬಸವನ ಗುಡಿಯಲ್ಲಿ ಭವ್ಯತೆಯಿಂದ ಭಕ್ತರ ಸಲಹುವ ಗಜಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ ಕರುಣಾಕರ, ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶವಾಗಿ 29 ವರ್ಷಗಳಾಗಿವೆ. ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವರನ್ನ ನೋಡಬಹುದು. ಮನುಜ ಹರಿ ಪುಣ್ಯ ನಾಮ ಆತ್ಮಧ್ಯಾನಿಸೋ ಮನುಜ ಹರಿ ಪುಣ್ಯ ನಾಮ. ಬಲವಂತವಾದ ಭವಹರ ಮಾಡೋ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿ ಪುಣ್ಯ. ಶ್ರೀ ದೇವರಿಗೆ ನಡೆಯುವ ಮಹಾಪೂಜೆ,
ನಂಬಿದ ಭಕ್ತರ ಪಾಲಿನ ಕಾಮಧೇನು ಶ್ರೀ ಕ್ಷೇತ್ರದ ಲಕ್ಷ್ಮೀ ವಿಷ್ಣುಮೂರ್ತಿ ದೇವರಾಗಿದ್ದಾರೆ. ಶ್ರೀದೇವರು ಸರ್ವ ಭಕ್ತರ ಬಾಳಿನಲ್ಲಿ ಬೆಳಕಾಗಲಿ. ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ, ದ್ರೌಪದಿಯ ಮಾನಭಂಗವ ಕಾಯ್ದ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ, ಬಲವಂತವಾದ ಭವಹರ ಮಾಡೋ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ, ಹರಿಪುಣ್ಯ ನಾಮ, ಹರಿಪುಣ್ಯ ನಾಮ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ